ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಜೊತೆಯಾಗಿ ಬರೆದಿದ್ದ ತಾಯಿ ಮಗಳಿಬ್ಬರು ತೇರ್ಗಡೆಯಾಗಿದ್ದಾರೆ. ಮುನ್ನೂರು ಗ್ರಾಮದ ತೆವಲ ನಿವಾಸಿ ಮಮತಾ ರಮೇಶ್ ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆ ಬರೆದು ತೇರ್ಗಡೆಯಾಗಿದ್ದು, ಈಕೆಯ ಪುತ್ರಿ ಖುಷಿಯು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. 21 ವರ್ಷಗಳ ಹಿಂದೆ ವಿದ್ಯಾರ್ಥಿ ಜೀವನದಲ್ಲಿ ಸ್ವಯಂ ನಿರ್ಧಾರದಿಂದ ಎಸ್ಎಸ್ಎಲ್ಸಿ ಕಲಿಯುವ ಅವಕಾಶದಿಂದ ವಂಚಿತಳಾಗಿದ್ದ ಮಮತಾ ಅನಂತರ 3 ವರ್ಷಗಳ ಹಿಂದೆ ಪರೀಕ್ಷೆ ಬರೆದರೂ ಯಶಸ್ವಿಯಾಗಿರಲಿಲ್ಲ. ಅಂಗನವಾಡಿ ಶಿಕ್ಷಕಿಯಾಗಲು ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಕಡ್ಡಾಯವಾಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಮನಸ್ಸು ಮಾಡಿ ಪರೀಕ್ಷೆ ಬರೆಯಲು ಧೈರ್ಯ ತೋರಿಸಿದವರು ತಾವಿದ್ದ ಮಹಿಳಾ ಸಂಘಟನೆಯ ಕಾರ್ಯಕರ್ತೆ ಕುತ್ತರ್ ಲಚ್ಚಿಲ್ ಅಂಗನವಾಡಿಯಲ್ಲಿ ಸಹಾಯಕಿಯಾಗಿದ್ದ ಮಮತಾ. ಸ್ಥಳೀಯ ಜೈ ಹನುಮಾನ್ ಕ್ರೀಡಾ ಮಹಿಳಾ ಸಂಘಟನೆಯಲ್ಲಿ ಬಬ್ಬುಕಟ್ಟೆಯ ಹೀರಾ ಮಹಿಳಾ ಕಾಲೇಜಿನ ಸಹಾಯಕ ಪ್ರಾಂಶುಪಾಲೆ ಭಾಗೀರಥಿಯವರ ಪರಿಚಯವಾಗಿತ್ತು. ಅವರ ನಿರ್ದೇಶನದಂತೆ ಪರೀಕ್ಷೆಗೆ ಸಿದ್ಧತೆ ನಡೆಸಿದ ಮಮತಾ ಅವರು ಡಿಸೆಂಬರ್ ತಿಂಗಳಿಂದ ಹಿಡಿದು ಪರೀಕ್ಷೆ ಮುಗಿಸುವವರೆಗೂ ಭಾಗೀರಥಿಯವರು ತಮ್ಮ ಮನೆಯಲ್ಲಿ ಉಚಿತವಾಗಿ ತರಬೇತಿಯನ್ನ ನೀಡಿದ್ದಾರೆ. ಮಂಗಳೂರಿನ ಖಾಸಗಿ ಸಂಸ್ಥೆಯಲ್ಲಿ ಪರೀಕ್ಷೆಯನ್ನ ಕಟ್ಟಿದ ಮಮತಾ ಅವರು ತೃತೀಯ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದು, ಪುತ್ರಿ ಖುಷಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ಯಾವ ಕಾರಣಕ್ಕಾಗಿ ಬಿಟ್ಟಿದ್ದೀರಿ? ನಾನು ಸ್ವಇಚ್ಛೆಯಲ್ಲಿ ಅನಂತರ ಅದೇ ಈ ವರ್ಷ ಪರೀಕ್ಷೆ ಬರ್ದ್ರಿ, ಯಾವ ಕಾರಣಕ್ಕಾಗಿ ಬರ್ದ್ರಿ? ಯಾರೆಲ್ಲ ಪ್ರೋತ್ಸಾಹ ಕೊಟ್ಟರು? ಟೀಚರ್ ಕಲಿಸ್ಕಾಗಿ ಸಪೋರ್ಟ್ ಆಗಿರುತ್ತೆ ನಮಗೆ ತುಂಬ. ಅವರೇ ತುಂಬ ಸಪೋರ್ಟ್ ನನಗೆ, ಕೂತ್ಕೊಳ್ಳಿ ಅಂತ ಹೇಳಿದ್ರು, ಬರೀಗೆ ಅಂತ. ಏನಂದರೆ ಯಾವ ಕೆಲಸ ಮಾಡ್ತಾ ಇದ್ರಿ ನೀವು? ಈಗ ಅಂಗನವಾಡಿ ಸಹಾಯಕಿಯಾಗಿ ಒಂದು 4-5 ವರ್ಷದ ಹಿಂದೆ ಅವರು ಪ್ರಯತ್ನ ಪಟ್ಟರು, ಅದರಲ್ಲಿ ಸಫಲತೆ ಸಿಗಲಿಲ್ಲ. ಅದೇ ಆಸಕ್ತಿಯಲ್ಲಿದ್ದರು. ಕೊರೋನಾ ಟೈಮಲ್ಲಿ ಟಿಕ್ಕಿಂಗ್ ಇದ್ದು ಎಲ್ಲರೂ ಪಾಸ್ ಆಗ್ತಾರೆ ಅಂತ ಹೇಳುವಾಗ ಮತ್ತೊಮ್ಮೆ ಅವರಿಗೆ ಆಸಕ್ತಿ ಚಿಗುರಿತು. ನಾವು ಒಂದೇ ಮಹಿಳಾ ಮಂಡಲದಲ್ಲಿ ಇರುವುದರಿಂದ ಜೈ ಶ್ರೀ ಹನುಮಾನ್ ಕ್ರೀಡಾ ಮಂಡಳಿಯಲ್ಲಿ ಒಟ್ಟಿಗೆ ಇದ್ದಾಗ, ತುಂಬ ಜೊತೆಯಲ್ಲಿದ್ದಾಗ ಮಾತನಾಡಿ, ಆಗ ನಾನು ಕೂಡ ಶಿಕ್ಷಕಿಯಾದ್ದರಿಂದ ನಾನು ಸಹಾಯ ಮಾಡ್ತೇನೆ, ಈ ಸಾರಿ ಬರೆದು ಪಾಸ್ ಆಗುವ, ಏನಾದರೂ ಒಂದು ಸಾಧನೆ ಮಾಡುವ ಅಂತ ಹೇಳಿ ಎಲ್ಲರ ಸಹಕಾರದೊಂದಿಗೆ ಒಂದಿಬ್ಬರು ಒಟ್ಟು ಸೇರಿ ರಿಜಿಸ್ಟರ್ ಮಾಡಿಕೊಂಡು ಸ್ಟಾರ್ ಟ್ಯುಟೋರಿಯಲಲ್ಲಿ ಮಂಗಳೂರಲ್ಲಿ. ಅವರ ಮಗಳು ಕೂಡ ವಿಶ್ವಮಂಗಳದಲ್ಲಿ ಇದೇ ವರ್ಷ SLC ಇರೋದ್ರಿಂದ ಸುಲಭ ಆಗ್ಬೋದು ಎಂಬ ಒಂದು ಆಶೆಯಿಂದ ಮಾಡಿದೆವು. ಆದರೆ ಇವರು ನಮ್ಮ ಮನೆಯಲ್ಲಿ ಇನ್ನೂ ಇತರರೊಂದಿಗೆ ಸೇರಿಕೊಂಡು ಬಂದು ದಿವಸ ಆಗಲು ತುಂಬ ಆಸಕ್ತಿಯಿಂದ ಪಾಠವನ್ನು ಕಲಿತು ಪಾಸ್ ಆಗಲೇಬೇಕು ಎಂಬ ಒಂದು ಮುತುವರ್ಜಿ ವಹಿಸಿ ಪಾಸ್ ಮಾಡಿಕೊಂಡ್ರು. ಇದಕ್ಕೆ ನಮ್ಮ ಹತ್ತಿರದ ಇನ್ನೊಬ್ಬ ಉಪನ್ಯಾಸಕ ಪೃಥ್ವಿರಾಜ್ ಕೂಡ ತುಂಬ ಸಹಕರಿಸಿದ್ದಾರೆ. ನಮ್ಮ ಊರಿನಲ್ಲಿರುವ ಎಲ್ಲರೂ ಸಂಘದವರು ಮತ್ತು ಅವರ ಭಾವ ರಘುಪತಿಯವರು, ಅವರ ಮುಖಾಂತರ ಕೆಲವು ಸ್ನೇಹಿತರು, ಶಿಕ್ಷಕ ಸ್ನೇಹಿತರಿಂದ ಸಹಾಯವನ್ನೆಲ್ಲ ದೊರಕಿಸಿಕೊಟ್ರು.